ನಮಸ್ಕಾರ ಬಂಧುಗಳೇ, ನಮ್ಮ ಕ್ರಿಶ್ ಉಡುಪಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡುತ್ತಿರುವಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಈ ವಿಡಿಯೋಗೆ ಲೈಕ್ ಕೊಡಿ, ನಿಮ್ಮ ಸ್ನೇಹಿತರೆಲ್ಲರಿಗೂ ಶೇರ್ ಮಾಡಿ. ಉಡುಪಿಯ ಪುಣ್ಯಕ್ಷೇತ್ರದ ಪರಿಚಯ ಮಾಡುವ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರ ಬಹು ಅಗತ್ಯ. ಅದೇ ರೀತಿ ಪ್ರಕೃತಿದ ಪೂಜೆ ಒಂದು ನಂಗೆ ಕೆಲವು ಸಲ ದಾದಾಪು ಬಂದ ಎಂಕಲ್ನ ದೇವರು ಉಂಡು ಮಾಡೋದು ಅಂಡ ಈ ಪ್ರಕೃತಿನ ಬಾತೆಯನ್ನು ವಿಶೇಷವಾದ ನಮ್ಮ ಪೂಜೆ ಮಾಡಿದಾಗ ಮಾತೆರಿಗಳ ನಂಗೆ ವಿಜ್ಞಾನ ಸಮೇತ ಬಂದ್ಬಿಟ್ಟು ಎಂಟು ಆಮ್ಲಜನಕ ಗಾಳಿ ಬೋರ್ಡ್ ಉಂಟು ಅನ್ನದಾತ ಈ ಅಶ್ವತ್ಥ ಮರದ ವಿಶೇಷವಾದ ಆಮ್ಲಜನಕ ಉತ್ಪತ್ತಿ ಆಗ್ತದೆ ಒಂಜಿ ಮರ ಒಂದು ಮಾತೆರಿಗಳ ಬರ್ತೀನಿ ಮುಂಚಿನ ಒಂಜಿ ಮಾತೆರಿಗಳ ಉಪಯೋಗ ಬರ್ತೀನಿ ಮುಂಚಿನ ಒಂಜಿ ವೃಕ್ಷ ಐನು ನಮ್ಮ ಇಂಥ ದಿನ ಈ ಸಮಯದಿಂದ ಐದು ರಕ್ಷಣೆ ಮಂತೊಂದು ಪ್ರಾರ್ಥನೆ ಮಾಡ್ತಾರೆ. ಇಷ್ಟ ದೇವತಾಭ್ಯೋ ನಮಃ ದೇವತಾಭ್ಯೋ ನಮಃ ರಾಮದೇವತಾಭ್ಯೋ ನಮಃ.
ದೇವಿ ಮಾಡ್ಬೋದು ವಾಪೊತ್ತುಳು ಮಾಡ್ಬೋದು ಸತ್ಯನಾರಾಯಣ ದೇವರಿಗೆ ಪ್ರಸಾದ ದಾರ ಅಂತೇಳಿ ಸತ್ಯನಾರಾಯಣ ವಿಶೇಷವಾದ ಪೂಜೆ ಮಾಡಲಿಕ್ಕೆ ಆದ ಮಾತ್ರ ಪ್ರಯೋಜನ ಸಿಕ್ಕು ಎಂಟಂತೆ ಹಿರಿಯ ಮಟ್ಟದ ವಿಚಾರಣೆ ಮಾಡ್ಬೋದು ಕಲಶ ಪೂಜೆಯಿಂದ ಆ ವಿಶೇಷವಾದ ದೇವರ ಪೂರ ಕಲಶ ಬಟ್ಟೆಯ ಆವಾಹನೆ ಮಾಡ್ತಾರೆ ಮುಂಚೆನೆ ಆವಾಹನೆ ಮಾಡಿಕೊಂಡು ಆತ ದೇವರ ನವಗ್ರಹ ಆರಾಧನೆ ಮಾಡಿಕೊಂಡು ನಮ್ಮ ಆ ದೇವರನ್ನು ಸತ್ಯನಾರಾಯಣ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಪೂಜೆ ನಮ್ಮ ಪಂಡಗ ಸತ್ಯನಾರಾಯಣ ಪೂಜೆ ಮಾಡ್ತು ಅದು ವಿಶೇಷವಾದ ಲಕ್ಷ್ಮೀ ಸತ್ಯನಾರಾಯಣ ಪೂಜೆ ಈಗ ಆ ಸತ್ಯನಾರಾಯಣ ಪೂಜೆ ಮಾಡ್ಕೊಂಡು ಒಂದು ಸಂಕಲ್ಪ ಅವೇ ರೀತಿಯಲ್ಲಿ ನಮ್ಮ ಸಂಕಲ್ಪದಿಂದ ಮಾತರಿಂದ ಹುಟ್ಟು ಸೇರೊಂದು ನಮ್ಮ ರಾಶಿಯಾದ ನಮ್ಮ ಮಾತರಿಂದ ಸೇರೊಂದು ಆ ಸತ್ಯನಾರಾಯಣ ಪೂಜೆ ಮಾಡ್ತೀವಿ ಪನಗ ದೇವರಿಗೆ ವಿಶೇಷವಾದ ಎಣ್ಣೆಕರ ಬಣ್ಣಕ್ಕನೆ ಐಕ್ಯ ಮತ್ತಿಟ್ಟು ಭಗವಂತನ ಪೂಜೆ ಮಾಡ್ತೀವಿ ಅವೇ ರೀತಿಯಲ್ಲಿ ಈ ಸತ್ಯನಾರಾಯಣ ಪೂಜೆಗೆ ಯಾದ ಮಾತ ಬೋಡು ದೇವರಿಗೆ ವಿಶೇಷವಾದ ಸ್ವರೂಪ ಬೋಡಾಗಿ ಮಲ್ಲ ಸುತ್ತುಕೊಂಡ ಭಕ್ತಿ ಸಮೇತ ನಮ್ಮ ದೇವರಿಗೆ ಪೂಜೆ ಮಾಡ್ಕೊಂಡು ಗೊತ್ತಾ ಪ್ರಮಾಣ ಇದು ಪ್ರಮಾಣ ಐತಿ ಅವೇ ರೀತಿಯಲ್ಲಿ 14 ಬಗೆಯ ಹೂ 14 ಬಗೆಯ ಫಲವಸ್ತು ಇದನ್ನು ಮಾತ್ರ ದೇವರಿಗೆ ಸಮರ್ಪಣೆ ಮಾಡಿಕೊಡುವ ಅಂತ ಒಂದು ಅವನಾಗ ನನಗೆ ಆ ಸೊತ್ತು ಪೂರ ಸಿಕ್ಕಿದೆ ಅವನಾಗ 5 ಶಾಸ್ತ್ರಗಳು ಮತ್ತೆ ಕಿರಿ ಮಾಡ್ತಿದೆ ಅದಾದ ಬಂಡ ಅಕ್ಷತಕಾಳು 5 ಪುನರ್ ಪಡೆದು ಅಕ್ಷತಕಾಳು ಮಾಡುವ ಸಂಕಲ್ಪ ಅವನಾಗ 5 ಅಕ್ಷತಕಾಳು ಮಾಡಲು 5 ಪುನರ್ ಅಂತಂದು ದೇವರ ವಿಶೇಷವಾದ ನಮ್ಮ ಧ್ಯಾನ ಆವಾಹನ ಷೋಡಶ ಉಪಚಾರ 14 ಉಪಚಾರ ಪೂಜೆಯನ್ನು ದೇವರಿಗೆ ಸಲ್ಲಿಸುತ್ತೇವೆ ಅದೇ ರೀತಿಯಲ್ಲಿ ವಿಶೇಷವಾದ ಈ ಸತ್ಯನಾರಾಯಣ ಪೂಜೆಗೆ ವಿಶೇಷವಾದ ಪ್ರಸಾದ ರೂಪಗಳು ಸಪಾದ ಭಕ್ಷ ಅಂತಕ್ಕೆ ಪೂಜೆಗೆ ಮುಂಜಿನ ಪ್ರಸಾದ ಇತ್ತು ಅಂತ ಈ ಸತ್ಯನಾರಾಯಣ ಪೂಜೆಗೆ ಸಪಾದ ಭಕ್ಷ 5 ಬಗೆಯ ವಸತ್ತುಗಳನ್ನು ಮಾಡಿದು ದೇವರಿಗೆ ಪ್ರಮಾಣ ಉಂಟು ಆ ಪ್ರಮಾಣ ಭಕ್ಷ ಮಾತ್ರ ಸಪಾದ ಭಕ್ಷ ಅಂಚನೆ ಈ ಸಪಾದ ಭಕ್ಷ ಮತ್ತು ವಿಶೇಷವಾದ ಮತ್ತು ಗೌರವ ನಮ್ಮ ಮೂಲ ಸತ್ಯನಾರಾಯಣ ಪೂಜೆ ಆಗುತ್ತಿಲ್ಲ ನನಗೆ ಪರಿಸ್ಥಿತಿಯಲ್ಲಿ ಬಂದ ನಮ್ಮ ಕೋರಿಕೆ ಆಗುತ್ತದೆ ಸತ್ಯನಾರಾಯಣ ಪೂಜೆ ಅಂತ ಹೇಳಿಬಿಟ್ಟೆ ನಮ್ಮ ಪ್ರಸಾದಕ್ಕೆ ಪ್ರಸಾದಕ್ಕೂ ಮಹತ್ವ ಗೌರವ ಕೊಡುವುದು ಈ ಪ್ರಸಾದಕ್ಕೂ ನಮ್ಮ ತಿರಸ್ಕಾರ ಮುಟ್ಟಿದಾಗ ಐದು ನಮ್ಮ ದೋಷಗಳು ಸಾಧ್ಯತೆ ಇರುವುದನ್ನು ಶಾಸ್ತ್ರ ನಿಯಮ ಅದೇ ರೀತಿಯಲ್ಲಿ ದೇವರಿಗೆ ಸತ್ಯನಾರಾಯಣ ಪೂಜೆಯಲ್ಲಿ ಸ್ವರೂಪ ನಮ್ಮ ಹೂ ಮಾಡಿದಾಗ ದೇವರಿಗೆ ಚಿಂತನೆ ಮಾಡ್ಬೋದು ಈಗ ಸ್ವರೂಪ ಹೂ ಮಾಡಿಬಿಟ್ಟೆ ಮಲ್ಲಿಗೆ ಹೂ ಅಂತ ಮಲ್ಲಿಗೆ ಹೂ ಅಂತ ಸ್ವರೂಪ ಹೂ ಆ ಮನುಷ್ಯರ ಸ್ವರೂಪದ ಹೂ ಅಂತ ಕರವೀರ ಪುಷ್ಪ ಅವನಿಗೆ ಕರವೀರ ಪುಷ್ಪ ಐದು ಆ ಕರವೀರ ಪುಷ್ಪ ಕಲೆನಾಗ ಅವನು ಸೇರಿದ ಒಂದು ಗಮ ಇದೆ ಬರ್ಬೋದು ಅವನಾಗ ಆ ದೇವರಿಗೆ ಅವು ಪ್ರೀತಿ ಅನುಭವ ಐದಕ್ಕೆ ಸುರೂತ ಸ್ಥಾನ ಕೊಡ್ತೇವೆ ಅದೇ ರೀತಿ ಪತ್ರ ಪೂಜೆ ಎಲ್ಲ ಇರ್ತದೆ ಪತ್ರ ಪೂಜೆ ಸ್ವರೂಪ ದೇವರಿಗೆ ಆ ತುಳಸಿ ಪತ್ರ ಮಾಡ್ಬೋದು ಅಲ್ಲ ತುಳಸಿ ಪತ್ರ ಇದ್ದ ಪೂಜೆ ಹರಿ ಜತಪೂಜೆ ದೇವರ ಜತಪೂಜೆಯಲ್ಲಿ ಬರ್ತಾರೆ ಶಾಸ್ತ್ರ ತುಳಸಿ ಪತ್ರ ಮಾಡಿದ್ರೆ ಅವಳು ಭತ್ತ ಪೂರ ಬಿಲ್ಲುವ ಮತ್ತೆ ನನ್ನ ಶಬಿ ಭತ್ತ ಅದೇ ರೀತಿ ಕರವೀರ ಭತ್ತ ಮಾತಕ್ಕೆ ಕೂತ ಪುನಃ ಪತ್ರ ದೇವರಿಗೆ ಸಮರ್ಪಣೆ ಮಾಡ್ತದೆ ಅದೇ ರೀತಿ ವಿಶೇಷವಾದ ನಮ್ಮ ದೇವರಿಗೆ ಕುಂಕುಮಾರ್ಚನೆ ಮಾಡ್ತದೆ ಒಂದು ಸತ್ಯನಾರಾಯಣ ದೇವರಿಗೆ ಕುಂಕುಮಾರ್ಚನೆ ಸತ್ಯನಾರಾಯಣ ದೇವರಿಗೆ ಬಣ್ಣಕ್ಕನೆ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಪೂಜೆ ಇವರನ್ನು ಒಟ್ಟಿಗೂ ಮಾನವ ಜ್ಞಾನ ಅವನ ಷೋಡಶೋಪಚಾರ ಮತ್ತೊಂದು ಪೂಜೆ ಮತ್ತೊಂದು ಫಲ ಬರ್ಕೊಂಡು ಲಕ್ಷ್ಮೀ ವಿಶೇಷವಾದ ಕುಂಕುಮಾರ್ಚನೆ ದೇವಿನ ಆರಾಧನೆ ಮತ್ತೊಂದು ಪೂಜೆ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಪೂಜೆ ಅದೇ ರೀತಿ ಸಪಾದ ಸಮರ್ಪಣೆ ಮತ್ತೊಂದು ದೇವರಿಗೆ ವಿಶೇಷವಾದ ಪ್ರಸನ್ನ ಪೂಜೆ ಇಂಚ ಬಂದ ದೇವರಿಂದ ವಿಶೇಷವಾದ ನಮ್ಮ ಜ್ಞಾನದ ಬರುವುದು ಗುಣವಾಗಿಕೊಂಡು ಮತ್ತು ಗುಣವಾಗಿದ್ದಾಗ ನಮ್ಮ ಏನ ಬರ್ತದೆ ಜಾಸ್ತಿ ಮಾತಾಡ್ಬೋದು ಅಂಚೆನೆ ದೇವರಿಂದಾಗಲ್ಲ ಪೂಜೆ ನಮ್ಮ ಆವಾಹನೆ ಮಾಡ್ತಿರುವಾಗ ಏನು ಆ ರೀತಿಯಲ್ಲಿ ಭಕ್ತಿ ಮಂತ್ರವನ್ನು ತೋರಿಸಿದಾಗ ಆ ಭಕ್ತಿ ಒನ್ನೋಡು ಮಂತ್ರ ದೇವರಿಗೆ ಸ್ವೀಕಾರ ಮಾಡಿಕೊಂಡು ಆ ಪ್ರಸನ್ನ ಪೂಜೆ ತಗೊಂಡು ನನಗೆ ಮಾತ್ರ ಅನುಗ್ರಹ ಆಶೀರ್ವಾದ ಸಿಕ್ಕೊಂಡು ಬಂದರು ನನಗೆ ನಂಬಿಕೆ ಧರ್ಮ ಬಂದು ನಂಬಿಕೆ ಬಂತಂದು ನಂಬಿಕೆ ಜೀವನ ಪೂಜೆ ಮಾಡಿಕೊಡುವಂತ ಆ ನಂಬಿಕೆ ಜೀವನ ಅಂಚನೆ ನಮ್ಮ ಪೂಜೆ ಬಂದಾಗ ಪೂಜೆ ಆಗಿಬಿಟ್ಟೆ ಕೆಲವರು ದಾದ ಕೆಲವರು ಬಂದ ಏನು ಆಸ್ಪತ್ರೆಯಲ್ಲಿ ಹೂ ಪಡೆದ್ರೆ ಆಸ್ಪತ್ರೆಯಲ್ಲಿ ಗೊತ್ತು ಪಡೆದ್ರೆ ದೇವರಿಗೆ ಪೂಜೆ ಬರ್ತದೆ ಅವನು ವಿಶೇಷವಾದ ಜನ್ಮಯ ಪತ್ರ ಜಲ ಪತ್ರ ಪುಷ್ಪ ಜಲ ಇದು ಪೂರ ನಮಗೆ ದಾದ ಬಂದ ಅವು ಪ್ರಕೃತಿ ರೀತಿಯಲ್ಲೇ ನಮ್ಮ ಕೊಡ್ತೀನಿ ನಮಗೆ ಕೊಡಲಿಕ್ಕೆ ದೇವರೇ ಬುದ್ಧಿ ಕೊಡ್ತೀನಿ ಕೊನೆಗ ದೇವರಿಗೆ ಕೊಟ್ಟ ಸುತ್ತಲೂ ದೇವರಿಗೆ ನಮಗೆ ಒಂದು ವಿಶೇಷವಾದ ಪ್ರತಿಯೊಂದು ಸುತ್ತಲ ದೇವರನ್ನು ಹವಾಲಿ ಕೊಡುವಂತ ಶಾಸ್ತ್ರ ಬಂದಿದೆ ಗಾಳಿ ನೀರು
ಅಂಚನೆ ಭೂಮಿ ಆಕಾಶ ಇದನ್ನು ಮಾತ್ರ ದೇವರ ಶಕ್ತಿ ಕೊಡೋದು ಅಂತ ನಾವು ಪ್ರಕೃತಿಯನ್ನು ಕೂಡ ನಮ್ಮ ತಿರುಗಂದು ದೇವರನ್ನು ಪೂಜೆ ಮಾಡಿದಾಗ ಐದು ದೇವರ ಪೂರ್ಣ ಫಲ ಕೊಡೋದು ಅಂತ ನಾವು ಮಾತಾ ದೇವರ ನಮ್ಮ ಕ್ಷಮೆಗೆ ಎಂದು ಅವರ ಬಗ್ಗೆ ಈ ಮನಸ್ಸಿನ ಪೂಜೆಗೆ ನಮ್ಮ ವ್ಯತ್ಯಾಸ ಇರ್ತದ ಮಂತ್ರ ತಂತ್ರ ಅಂದರೆ ಕ್ರಿಯಾಲೋಕ ಈ ಹೊಂಡ ನಮ್ಮ ಕ್ರಿಯಾಲೋಕ ಹೊಂಡ ಪಟ್ಟು ಮಂತ್ರಾಚಲ ಪಾಡ್ಯ ಅಂತೇಳಿ ಕೂತ ನಮ್ಮ ಉಲಾ ಮನಸ್ಸಿಗೆ ಒಂದು ಕೆಟ್ಟ ಉಂಟು ಅಂದರೆ ಕರೆಗಿರ್ತೀಯ ಅವನಾಗ ಅಂಚೆ ಕೆಲವು ತಪ್ಪಾಗಿತ್ತು ಅವನಾಗ ಮಂತ್ರಲೋಪ ಕ್ರಿಯಾಲೋಪ ಮಾತ್ರ ಆಯು ವ್ಯತ್ಯಾಸ ಇಂದಲೇ ಕ್ಷಮೆ ಕೊಡಲಾಗುವುದು ದೇವರ ಕ್ಷಮಿಕೆಯನ್ನು ಆ ಪೂಜೆಯ ಪ್ರಸನ್ನ ಕಾಲರು ದೇವರಿಗೆ ಇಷ್ಟ ಅರ್ಪಣೆ ನಮ್ಮ ರೀತಿ ಮಾತ್ರ ಪುಣ್ಯಾಂಶ ನಮ್ಮ ಸಂಪಾದನೆ ಕೂಡಲೇ ದೇವರ ಪಾದ ಬುದಿಯೋದು ಒಂದು ಕೈ ಸಿಕ್ಕುವುದಕ್ಕೆ ದೇವರು ಮಂಚನೆ ಪುಣ್ಯವನ್ನು ನನ್ನ ಕೈ ಸಿಕ್ಕುದಿ ಆಂಡಲ ಪುಣ್ಯ ನಮ್ಮ ಕೂಡ ದೇವರ ಪಾದಕ್ಕೆ ಮುಟ್ಟುವುದು ಅಂಚನೆ ದೇವರ ಕಲಿಕೆ ದೇವರಿಗೆ ಹೋಗಿದ್ದೇನೆ ದೇವರ ಇಟ್ಟು ಕೂಡ ಒಂದಾಟ ಶಕ್ತಿ ಬರೆದು ನಂಬಿಕೆ ಬರುತ್ತದೆ ಅದಕ್ಕೋಸ್ಕರ ಕೃಷ್ಣ ಅರ್ಪಣೆ ನಮ್ಮ ಮನಸ್ಸಿನ ಪೂಜೆಯ ಫಲವನ್ನು ದೇವರೇ ಕೊಡ್ತೀವಿ ದೇವರ ಏನಂತ ವಿಶೇಷವಾದ ಅನುಗ್ರಹ ಮೂಲಕ ದೇವರಿಗೆ ಗುಣಗೊಳಿಸಬೇಕು ಅಂತ ಶಾಸ್ತ್ರ ಬಂದಿದೆ ಅಂತ ವಿಶೇಷವಾದ ದಿನದ್ದು ಐಕ್ಯ ಮತ್ತು ಅಂಚನೆ ಈ ವಿಶೇಷವಾದ ಗಾಢಗೊಂಡಿದ್ದರಿಂದ ದೇವರಿಗೆ ಭಕ್ತಿ ಮಾತ್ರ ಪ್ರಧಾನ ಭಕ್ತ ಪೂರ ನಮ್ಮ ಮಾತ್ರ ಮನುಷ್ಯ ಜನ್ಮದ ವೈದ್ಯ ಮತ್ತು ನಾವು ಪೂಜೆ ಮಾಡ್ತಾರೆ ಪೂಜೆ ಎಲ್ಲ ಪೂಜೆ ಮಾಡ್ತಾರೆ ಅಲ್ಲ ಆ ಕ್ರಮಗಳು ಸಿದ್ಧಾಂತಗಳು ಅವೇ ರೀತಿಯಲ್ಲಿ ಮನಸ್ಸಿಗೆ ಭಗವಂತನ ಆರಾಧನೆ ಮಾಡಿದಾಗ ಆಚಾರ ಪೂಜೆಯನ್ನು ದೇವರು ಸ್ವೀಕಾರ ಮಾಡಿಕೊಂಡು ಈ ಸತ್ಯನಾರಾಯಣ ಕಟ್ಟಿಗೆ ಬರ್ಕೊಂಡಿದೆ ಅಂಚನೆ ಮಾತ ಈ ಸತ್ಕರ್ಮ ಮಂತದ್ದು ಮೋಕ್ಷ ಪ್ರಾಪ್ತಿಯಾಗಿ ಇನ್ನು ಮಲ್ಲ ಸುಖ ಮಲ್ಲ ಸುಖ ನಮ್ಮ ಮೂಲಕ ಮಲ್ಲ ಸುಖ ಬಂಡ ಅದು ಮಲ್ಲ ಬ್ರಾಕೆಟ್ ನಿಂತು ಬಂಡ ಅದನ್ನು ಮಲ್ಲ ಸುಖ ನಮ್ಮ ಮಾತಾಡಿ ನಿಂತು ಬಂಡ ಅಂಚೆ ಈ ಬಂಡ ನನಗೆ ಇನ್ನೊಂದು ನಮ್ಮ ಶರೀರ ಬಂದು ಬಾಡಿಗೆ ಇಲ್ಲಿತ್ತಿಲ್ಲ ಅದೇ ಬಂಡ ಆ ಆತ್ಮ ಏನು ಗೊತ್ತದು ಈ ಶರೀರ ಬಂದು ಬೇರೆ ಹೋಗ್ಕೊಂಡು ಮನಸ್ಸಾಗಿಲ್ಲ ಅವನಾಗ ನಮ್ಮ ವಿಶೇಷವಾದ ಆತ್ಮಗೂ ಪುಣ್ಯದ ಲೇಪನ ವಿಶೇಷವಾದ ಆನಾಥ ನನಗೆ ಸಾಧ್ಯವಾದ ಮನುಷ್ಯ ಜನ್ಮಗಳು ಮಾತ್ರ ನಮ್ಮ ಪುಣ್ಯದ ಲೇಪನ ಮುಖ್ಯವಾಗಿ ಸಾಧ್ಯ ಬಾಕಿ ಸೂರ್ಯ ಜನ್ಮಗಳು ಮಲ್ಪ ಸಾಧ್ಯ ಅಂತ ಮಲ್ಲ ಅವಕಾಶ ಭಗವಂತ ಕೊಟ್ಟಿದ್ದ ಈ ಮಾತ್ರ ನಮ್ಮ ಪೂರ್ಣ ಸದುಪಯೋಗ ಮತ್ತೊಂದು ವಿಶೇಷವಾದ ಈಗಿನ ಸತ್ಕರ್ಮಾರ್ಗ ಮಾತಾಡೋಷ್ಟು ಸೇರಿದು ಶ್ರದ್ಧೆ ಭಕ್ತಿ ಅಂಚಿದೆ ಸಂತೋಷ ದೇವರಿಗೆ ಆ ಪೂಜೆ ಮಾಡಿದಾಗ ದೇವರಿಗೆ ಸ್ವೀಕಾರ ಮತ್ತೊಂದು ಮಾತರಿಗ ದೇವರ ಅನುಗ್ರಹ ಕೊಟ್ಟು ಈ ಸತ್ಯನಾರಾಯಣ ಪೂಜೆಯ ಸಮಯಗಳು ದೇವರ ಪ್ರಾರ್ಥನೆ ಮತ್ತು ಮಾತರಿಗಳ ದೇವರನ್ನು ಅನುಗ್ರಹಿಸಿಕೊಂಡು ದೇವರ ಸಿಕ್ಕಿದ ಮಾತರಿಗಳ ಭಕ್ತಿಯಿಂದ ಕಷ್ಟ ಕೆಲವೊಂದು ಸರ್ತಿ ಕಷ್ಟ ಬರಂತಲೇ ದೇವರಲ್ಲೂ ತಡಪದ ಆಗ್ತದೆ ಅವನಿಗ ಮಲ್ಲ ಮತ್ತು ನಿನಗೆ ಹಿಂದೆ ರೀತಿಯ ಭಕ್ತಿ ದೇವರ ಪೂಜೆ ಬಂದಿದ್ದು ಶಾಸ್ತ್ರ ಆ ಪ್ರಕಾರಗಳು ದೇವರೆಲ್ಲ ಅಂಚಿನ ಕಷ್ಟ ಬರ್ತಿರ್ತದಲ್ಲ ದೇವರ ಇಂಥ ದಿನ ಅಂಚಿನ ಕಾಲ ತೊಂದರೆ ಬಂದಿದೆ ದೇವರನ್ನು ಪೂರ್ಣ ಅನುಗ್ರಹಿಸಿಕೊಂಡು ಬಂದರೆ ದೇವರ ಪ್ರಾರ್ಥನೆ ಮಾಡಿಕೊಂಡು ಮಂಗಲದಿಂದ स्वस्ति प्रजाभ्य परिपालयन्ता ध्यायेन मार्गमहिमैषाः लोका समस्ता प्रजा भवन्तु समस्तं मङ्गलानि भवन्तु सदा सन्मङ्गलानि भवन्तु
सुजना सर्वे छत्रं समर्पयामि चामरं समर्पयामि गजनृत्यस्तोत्रवाहनादि सर्वे उपचारपूजां समर्पयामि अतः प्रार्थनां करिष्ये सत्यनारायणं वन्दे చక్కగా ఆరంభవాగ ప్రార్థన ప్రార్థన ಮಾಡ್ಬೋದು ಮಧ್ಯವಾಗ ಪ್ರಾರ್ಥನೆ ಮಾಡ್ಬೋದು ಅಂದ್ರೆ ಪೂಜೆ ಅವಸಾನ ಕಾಲ ಪ್ರಾರ್ಥನೆ ಮಾಡೋ ಕಾಲ ದೇವರ ಪೂರ ಪ್ರಸನ್ನ ಕಾಲ ಇದೆ ಬಲಗ ಮನಸ್ಸೇ ಅಂಕೆ ಮನಸ್ಸೇ ಬುದ್ಧಿ ಅಂಕೆ ಭಕ್ತಿ ಬಂಧನ ಅಂದರೆ ಏಕಾಗ್ರತೆ ಮಾಡಲು ಸಾಧ್ಯ ಇದೆ ಅದಕ್ಕೋಸ್ಕರ ಹಾಗಾಗಿ ಪ್ರಾರ್ಥನಾ ಪ್ರಾರ್ಥನೆ ದೇವರ ಒಂದು ವಿಶೇಷವಾದ ಜ್ಞಾನ ಅನುಭವಿಸಿಕೊಂಡಿದೆ ಬಲಗ ಆ ಪ್ರಕಾರ ವಿಶೇಷವಾದ ವರ್ಷ ಆದ ಪ್ರಕಾರ ಅಶ್ವತ್ಥನಾರಾಯಣ ಪ್ರತಿಷ್ಠಾನ ಒಂದು 19 ವರ್ಷದ ಒಂದು ಕಾರ್ಯಕ್ರಮ ಉಪಾಧ್ಯಾಯ ಮೂಲಕವಾದ ಅಂತಲೇ ಈ ಕ್ಷೇತ್ರದ ಸಾನ್ನಿಧ್ಯವನ್ನು ಕೂಡ ಅಶ್ವತ್ಥನಾರಾಯಣ ಸ್ವೀಕೃತವಾದ ನವಕುಂಭ ಅಧಿವಾಸ ಹೋಮ ಅಂತಲೇ ಕಲಿಗರು ಪೂರ ಕಿಂಗಾಂಗಳ ಮಹತ್ತರ ಅತಿಶಯ ಪುಣ್ಯಪ್ರದವಾದ ಪೂಜೆ ಬಂದಾಗ ಸತ್ಯನಾರಾಯಣ ಪೂಜೆಗೆ ಬಂದಾಗ ಐದು ಅವೇಶವಾದ ಪೂರ ಕಿಂಗಿ ಪೂಜೆ ಅಂದ್ರೆ ಐದು ಆಜ್ಞೆ ಪ್ರಭಾವ ಅನಂತ ಪ್ರಭಾವದೊಂದಿಗೆ ಅನಂತ ಮಹಾತ್ಮ ಚಿತ್ರ ಅನಂತ ಫಲಪ್ರದವಾದ ಚಿತ್ರ ಪುಣ್ಯಪ್ರದವಾದ ವಿಷ್ಣುದೇವನ ಪವಿತ್ರವಾದ ಪೂಜೆ ಸತ್ಯನಾರಾಯಣ ಪೂಜೆ ಮಾತ್ರ ವಿಶೇಷ ಕಲಿಗೆ ಸತ್ಯಪೂಜೆ ಫಲಪ್ರದ ಕಲಿಗಂಡೆ ಸತ್ಯನಾರಾಯಣ ಕಾಮದೇವನ ಫಲಪ್ರದಕ್ಷರಾಗ ಭಕ್ತಿ ಶ್ರದ್ಧೆ ಪೂಜಾ ಮಾಡ್ತಾರ ಪರಿಪೂರ್ಣವಾದ ಅನುಗ್ರಹ ದೇವರಿಗೆ ಅವನಾಗ ದುಃಖ ಶೋಕಾದಾನಂ ಧನಧಾನ್ಯ ಪ್ರವರ್ಧನಂ ಸೌಭಾಗ್ಯ ಸಂತತಿಕರಂ ಸರ್ವತ್ರ ವಿಜಯ ಪಡೆದವನಾಗನೆ ಈ ಒಂದು ವಿಷ್ಣುದೇವನ ಒಂದು ಪೂಜೆಯಲ್ಲಿ ವಿಷ್ಣು ಸಮಾಸದ ಬರಗ ಅವರಿಗೆ ಲಕ್ಷ್ಮೀ ಪೂಜೆ ಲಕ್ಷ್ಮೀ ಮಾತ್ರ ನಾರಾಯಣ ಬರ್ತಾನೆ ಅಂದ್ರೆ ಗಣಪತಿ ಪೂಜೆ ಗಣಪತಿ ಮಾತ್ರ ಬರ್ತಾನೆ ಸತ್ಯನಾರಾಯಣ ಪೂಜೆ ಬಂದಾಗ ಪೂರ ದೇವಾದೇವನಾಗುಲ್ಲ ಅಲ್ಲಿ ದೇವರ ದುಂಬು ಬರ್ತದೆ ಅಂತಲೇ ಆ ದೇವರನ್ನೇ ವೈಭವದ ಆ ಪೂಜೆಗೆ ರಥವಾಗುವುದಿದೆ ಅಂತಿತ್ತಂತ ಪ್ರಕಾರ ಅಂತೇನೆ ಅಶ್ವತ್ಥನಾರಾಯಣ ಸಂವಿಧಾನ ಅವನಿಗ ಮನುಷ್ಯರು ಎಂತ ಜೀವರಾಶಿ ಮನುಷ್ಯ ಎಂತ ಶ್ರೇಷ್ಠ ಅಂದ್ರೆ ಜಂಗಮ ಸ್ಥಾವರ ಜಂಗಮಾದಿ ವಸ್ತುಗಳು ಮರ ಮಕ್ಕಳು ಅಶ್ವತ್ಥವರ್ಧ ಬುಡ ಬಸನ ತುದಿ ಮೊದಲ ದೇವನಾಗುವಂತ ಮುಕ್ಕೋಡಿ ದೇವರನ್ನಾಗುವವರಿಗೆ ಒಂದು ಬೆತ್ತಡೆ ಮುಕ್ಕೋಡಿ ದೇವರನ್ನಾಗುವವರಿಗೆ ಒಂದು ಹುರುಸು ಸಂವಿಧಾನ ಮುಕ್ಕೋಡಿ ದೇವರನ್ನಾಗುವಂತವರಿಗೆ ಅಂಚಿಕೊಂಡು ವಿಶೇಷವಾದ ಅಶ್ವತ್ಥನಾರಾಯಣ ವಿಶೇಷವಾದ ಸುತ್ತವನ್ನು ಪ್ರದಕ್ಷಿಣೆ ಮಾಡ್ತಾರ ಜನ್ಮಜನ್ಮಾಂತರ ಭಾಗವಂತ ಯಾರಾದ್ರೆ ನಂಗೆ ಪರಿಪೂರ್ಣ ದೇವತಾಗ್ರಹ ಅವನಿಗೆ ಅವರಗ ಮನುಷ್ಯ ಅಂದ್ರೆ ಜೀವಿತಾವಧಿ ಕಾಳು ಪುಣ್ಯಕರ್ಮ ಮತ್ತು ಅವರಿಗೆ ಹೊರಗ ಇದು ಮಾತ್ರ ಮಾಧ್ಯಮ ಅವನಿಗೆ ಹೊರಗ ಒಂದಿನ ಅಶ್ವತ್ಥವರ ಒಂದು ನೆಗದಿ ಇದೆ ಮಾತು ಹೊಂದಿ ಪುಣ್ಯಕರ್ಮ ಪಡೆಗೆ ಒಂದು ಅನುಕೂಲವಾದ ನೆಂಚಿನ ಒಂದು ಸನ್ನಿವೇಶ ಹೊರಗ ಅಂತಿನ ದೇವರಲ್ಲಿ ನಾಗನ ಪ್ರತಿಷ್ಠೆ ಮಾಡ್ತದೆ ವರ್ತನೆ ಮಾಡಪ್ಪ ದೈವತ ಅಂತ ಹೋರಾಟ ತಮಿಳ ಮಾಡಪ್ಪ ಅಶ್ವತ್ಥವರ ಉತ್ತರ ದಾಂಡ ವಿಶೇಷ ದೇವತಾ ಪರಿಸಮೂಹ ದೇವತಾ ಸನ್ನಿಧಾನ ವಿಶೇಷವಾದ ಅದಕ್ಕೋಸ್ಕರ ಅನ್ನೋ ವಿಶೇಷವಾದ ಪೂಜೆ ಮಾಡ್ಕೊಳ್ತಾರ ಆ ದೇವರ ಅನುಗ್ರಹಿಸಿಕೊಂಡು ಬ್ರಹ್ಮ ವಿಷ್ಣು ಮಹೇಶ್ವರ ಮುನಿ ದೇವರನ್ನಾಗುವುದು ಪೂರ ದೇವರನ್ನಾಗುವುದು ಅವನಾಗ ವಿಶೇಷವಾದ ಮನುಷ್ಯ ಧರ್ಮ ಸಾಫಲ್ಯ ಕೇವಲ ಧರ್ಮ ಸಾಧನೆಗಳ ಮನುಷ್ಯನೇ ಎಟ್ಟ ಸದ್ಧರ್ಮ ಮತ್ತು ಧರ್ಮ ಕರ್ಮ ಪುಣ್ಯಕರ್ಮ ಅಂತ ಮಾಡ್ಕೊಳ್ಳಿ ಅವನ ಜೀವನ ಸಾಧನೆ ಪಡೆಯಲು ಸಾಧ್ಯ ಜೀವನ ಸಾರ್ಥಕ ಅವರ ಸಾಧ್ಯ ಅಂತ ಅವನಾಗ ಈ ಒಂದು ಅಶ್ವತ್ಥವರ ಸಮಿತಿಯ ಒಂದು ಭಕ್ತ ಸಮಿತಿ ಒಂದು ಸಮಿತಿ ಪೂರಕವಾದ ಅನೇ ಸಮಿತಿ ಸದಸ್ಯರ ಮಟ್ಟ ಅಧ್ಯಕ್ಷ ಮಟ್ಟ ಎರಡು ಊರದಾಗ ಗ್ರಾಮಸ್ಥರ ಮಟ್ಟ ಎರಡು ಈ ಒಂದು ವಿಶೇಷ ಸನ್ನಿಧಾನ ಮತ್ತೆ ಅಶ್ವತ್ಥನಾರಾಯಣ ಪೂಜೆ ಸತ್ಯನಾರಾಯಣ ಪೂಜೆ ಮಾಡ್ತಾರೆ ಉಪಾಧ್ಯಾಯ ಮೂಲಕವಾದ ಪೂಜೆ ಮಾಡ್ತದ ಮತ್ತೆ ಪೂಜೆ ಆ ದೇವರ ಸಂತೋಷಕ ಮಾಡ್ಕೊಂಡು ಅಂತೇಳಿ ಈ ಅಶ್ವತ್ಥ ಸಮಿತಿಯ ಭಕ್ತ ಸಮಿತಿ ಇದರಲ್ಲಿ ಸದಸ್ಯರಿಗೆ ಕಾರ್ಯದರ್ಶರಿಗೆ ಅಧ್ಯಕ್ಷರಿಗೆ ಅಂತೇನೆ ಊರದ 10 ಸಮಸ್ತ ಗ್ರಾಮಸ್ಥರಿಗೆ ಮಾತಾಡಿಲ್ಲ ಭಕ್ತರಿಲ್ಲ ಈ ಕ್ಷೇತ್ರ ಸನ್ನಿಧಾನ ಅನ್ನೋದು ಮಾತಾಡ್ತಾರಿಲ್ಲ ದೇವರ ಅಂತ ಆದ ದುರಿತ ದೂರ ಮಾಡ್ತದೆ ತಾಪತ್ರ ದೂರ ಮಾಡ್ತದೆ ಆಯುರ ಆರೋಗ್ಯ ಸುಖಮಯ ಜೀವನ ಇವರು ಸನ್ನಿಧಾನ ಮಾತಿಲ್ಲ ಇತೋ ಅಧಿಶಯ ವರ್ಷ ಆ ದೇವರ ಆವರ್ತವಾದ ಸೇವೆ ಮಾಡ್ಕೊಂಡು ಯೋಗನೆ ಭಾಗ್ಯನೇ ಪುಣ್ಯನೇ ಈ ಬೋರಾನ ಸದ್ಧರ್ಮನೆ ಅದು ಸಂಕಲ್ಪನೆ ಸಂಪತ್ತು ಮತ್ತು ದೇವರ ಅನುಭವ ಅಂತ ಹೊರತು ವಿಶೇಷವಾದ ಗ್ರಾಮದಲ್ಲಿ ಮಾತಾಡಿಲ್ಲ ಆ ದೇವರ ಪರಿಪೂರ್ಣ ಅನುಗ್ರಹ ಕೊಡಲೇ ಬಂದು ಪೂಜೆ ಅವಸಾನ ಕಾರಣ ಭಕ್ತಿ ಶ್ರದ್ಧೆಗಳು ದೇವರ ಪ್ರಾರ್ಥನೆ ಮಾಡ್ತಾರೆ ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿ ನಮಃ ಅಶ್ವತ್ಥನಾರಾಯಣ ನಮಃ ಪ್ರಾರ್ಥನಾ ಗೋವಿಂದ ಗೋವಿಂದ अनिष्टानि प्रणश्यन्ति भयानि च सर्वे स्थावरजङ्गमाः
ಜಯದಿದು Thank you.
ಧನ್ಯವಾದ.